ಶಿವಮೊಗ್ಗ ನಗರದಲ್ಲಿ ಭಾನುವಾರ ನಡೆದ ಯುವಕನ ಕೊಲೆ ಪ್ರಕರಣಕ್ಕೆ ಸಂಬಂಧ ಪ್ರತ್ಯಕ್ಷ ವರದಿ ಸಾಕ್ಷಿಗಳಿಲ್ಲದೆ ಎಫ್ಐಆರ್ ದಾಖಲಿಸುವ ಮುನ್ನವೇ ಸಚಿವ ಈಶ್ವರಪ್ಪನವರು ಮುಸಲ್ಮಾನ ಗೂಂಡಾಗಳು ಕೊಲೆ ಮಾಡಿದ್ದಾರೆ ಎಂದು ನೇರವಾಗಿ ಆರೋಪ ಮಾಡಿದ್ದು ಖಂಡನೀಯ. ಸಚಿವರ ಹೇಳಿಕೆಯಿಂದ ಕೋಮು ಸೌಹಾರ್ದಕ್ಕೆ ಧಕ್ಕೆಯಾಗಿದ್ದು ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ತುಮಕೂರು ಜಿಲ್ಲಾ ಅಧ್ಯಕ್ಷರು ತಾಜುದ್ದೀನ್ ಶರೀಫ್ ಒತ್ತಾಯಿಸಿದ್ದಾರೆ. ಶಿವಮೊಗ್ಗ ನಗರದಲ್ಲಿ ಯುವಕನ ಅಂತಿಮ ಯಾತ್ರೆ ವೇಳೆ ಕೋಮು ಘರ್ಷಣೆ ಉಂಟಾಗಿ ಹಲವರ ಮನೆ ಅಂಗಡಿಗಳಿಗೆ ಕಲ್ಲು ತೂರಾಟ ನಡೆಸಿ ಯುವಕರ ಗುಂಪು ದಾಂಧಲೆ ನಡೆಸಿದ್ದಾರೆ. ಅನೇಕ ವಾಹನಗಳಿಗೆ ಬೆಂಕಿಯನ್ನು ಹಚ್ಚಿ ಪುಂಡಾಟ ಮೆರೆದಿದ್ದಾರೆ. ಇದಕ್ಕೆ ಸಚಿವ ಈಶ್ವರಪ್ಪನವರೇ ನೇರ ಹೊಣೆ. ಅವರ ಹೇಳಿಕೆಯಿಂದಲೇ ಈ ದುರ್ಘಟನೆಯಾಗಿದೆ. ತಮ್ಮದೇ ಸರ್ಕಾರ ಇರುವಾಗ ಇಂತಹ ಘಟನೆಗಳು ನಡೆಯದ ಹಾಗೆ ನೋಡುವ ಬದಲು ಕೋಮು ಪ್ರಚೋದನೆ ಹೇಳಿಕೆ ನೀಡಿ ಕೋಮು ಗಲಭೆ ಮಾಡಿಸಿದ್ದು ದುರ್ದೈವ. ಈ ಕೊಲೆಯ ನಿಜವಾದ ಆರೋಪಿಗಳು ಯಾವುದೇ ಧರ್ಮದವರಾಗಲಿ ಅಂತವರಿಗೆ ಕಾನೂನು ಕಠಿಣವಾದ ಶಿಕ್ಷೆ ವಿಧಿಸಬೇಕಾಗಿದೆ ಎಂದರು. ರಾಜ್ಯದಲ್ಲಿ ಮುಂದೆ ಇಂತಹ ಘಟನೆಗಳು ನಡೆಯದಂತೆ ಸರ್ಕಾರ ಕಠಿಣ ಶಿಕ್ಷೆ ವಿಧಿಸಲಿ. ಗಲಭೆಯಲ್ಲಿ ಜನರ ಆಸ್ತಿಗಳು ನಾಶವಾಗಿದ್ದು ಅಂತವರಿಗೆ ಸರ್ಕಾರ ಪರಿಹಾರ ಹಣ ನೀಡಬೇಕು. ಇಲ್ಲವಾದರೆ ಈಶ್ವರಪ್ಪ ಅವರ ಆಸ್ತಿ ಮುಟ್ಟುಗೋಲು ಮಾಡಬೇಕೆಂದು ಆಗ್ರಹಿಸಿದ್ದಾರೆ. ನಾವು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾದ ವತಿಯಿಂದ ಭಾನುವಾರದಂದು ಶಿವಮೊಗ್ಗ ನಗರದಲ್ಲಿ ಏನು ಒಬ್ಬ ಯುವಕನ ಕೊಲೆಯಾಗಿದೆ, ಅದರ ಅಂಗವಾಗಿ ನಮ್ಮ ಮೊದಲನೇದಾಗಿ ಆ ಯುವಕನ ಕೊಲೆ ಖಂಡನೀಯ. ಅವನಿಗೆ ಅವರ ಕುಟುಂಬಸ್ಥರಿಗೆ ಸಾಂತ್ವನ ನೀಡುತ್ತೇವೆ. ಇದೇ ರೀತಿ ನಮ್ಮ ಸಚಿವರಾದಂತಹ ಈಶ್ವರಪ್ಪನವರು ಅದೇ ದಿನ ಯಾವುದೇ ತನಿಖೆ ಮತ್ತು ಬೇರೆ ಯಾವುದೇ ಪೊಲೀಸ್ ಇಲಾಖೆಯಿಂದ ವರದಿ ಪಡೆದೆ ಮುಸಲ್ಮಾನ್ ಗುಂಡಾಗಳು ಈ ಕೃತ್ಯ ನಡೆಸಿದ್ದಾರೆ ಅಂತ ಹೇಳಿಕೆ ನೀಡಿ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಂತಹ ಈ ವ್ಯಕ್ತಿ ಈಶ್ವರಪ್ಪನವರು ಇಂಥ ಹೇಳಿಕೆ ನೀಡಿದ ಕಾರಣವೇ ಅಲ್ಲಿ ಶಿವಮೊಗ್ಗದಲ್ಲಿ ಗಲಭೆಗೆ ಕಾರಣವಾಯಿತು. ಆದುದರಿಂದ ಗಲಭೆಯಲ್ಲಿ ಯಾರಿಗೆ ನಷ್ಟವಾಗಿದೆ ಅದು ನಮ್ಮ ಆ ಗಲಭೆಗೆ ಕಾರಣಕರ್ತರಾದಂತಹ ಈಶ್ವರಪ್ಪನವರ ಆಸ್ತಿಯನ್ನು ಮುಟ್ಟುಗೋಲು ಹಾಕಿ ಅದರಿಂದನೇ ಅವರಿಗೆ ಅವರ ನಾಶ ಏನು ಅವರ ಇದಾಗಿದೆ ಲಾಸ್ ಆಗಿದೆ ಅದು ಭರ್ತಿ ಮಾಡಿಕೊಡ್ಬೇಕು ಅಂತ ನಾವು ಈ ದಿನ ಮನವಿ ಮಾಡ್ತೇವೆ. ಎರಡನೇದಾಗಿ ನಿಷ್ಪಕ್ಷಪಾತವಾಗಿ ಈ ತನಿಖೆ ನಡೀಬೇಕು. CBI ಆಗಲಿ NIAಗೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. CBIಗೆ ತನಿಖೆಗೆ ನೀಡಿ ಅಲ್ಲಿ ಯಾರೇ ಆ ಕೃತ್ಯಗೆ ಆ ಯುವಕನ ಹತ್ಯೆಗೆ ಅವರ ಸಂಚು ಮಾಡಿರುವಂಥ ಯಾರೇ ಆಗಲಿ ಅವರಿಗೆ ತಕ್ಕ ಪಾಠ ಕಲಿಸಬೇಕು, ಅವರ ಶಿಕ್ಷೆಗೆ ಗುರಿಯಾಗಬೇಕು. ಅದೇ ಹೊರತು ಒಂದು ಜಾತಿ ಒಂದು ಬಣ್ಣಕ್ಕೆ ಇದು ಧಕ್ಕೆ ಬರುವಂತೆ ಸೌಹಾರ್ದತೆಗೆ ಧಕ್ಕೆ ಬರುವಂತೆ ಜಾತಿ ಬಣ್ಣ ಕಟ್ಟುವುದು ಬಿಟ್ಟು ಸರ್ಕಾರ ಕೆಲಸ ಮಾಡಬೇಕು. ಇದೇ ರೀತಿ ಈಶ್ವರಪ್ಪರ ವಿರುದ್ಧ ಕಠಿಣವಾದ ಕ್ರಮ ತೆಗೆದುಕೊಂಡು ಅವರಿಗೆ ಅವರ ಏನು ಮಂತ್ರಿ ಸ್ಥಾನದಿಂದ ವಜಾ ಮಾಡಿ ಅವರಿಗೆ ಬಂಧಿಸಬೇಕು. ಯಾಕಂದರೆ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಅವರಂತಹ ಮತ್ತು ಅವರ ಏನು ಈ ಮಾತುಗಳಿದ್ದಾವೆ ಅದರಿಂದ ಈ ನಮ್ಮ ರಾಜ್ಯದಲ್ಲಿ ಅಶಾಂತಿ ಉಂಟಾಗ್ತಾ ಇದೆ. ಯಾರೋ ಒಬ್ಬರು ಮಾಡ್ತಾರೆ, ಎಲ್ಲೋ ಒಂದು ಕಡೆ ಆಗುವಂತಹ ಈ ಕೃತ್ಯಗೆ ನಾವು ರಾಜ್ಯಾದ್ಯಂತಹ ಒಂಥರ ತೊಂದರೆಯಲ್ಲಿ ಸಿಕ್ಕಾಕೊಳ್ತೀವಿ ಮತ್ತು ಶಾಂತಿ ಕೆಟ್ಟು ಹೋಗುತ್ತೆ. ನಮ್ಮ ಜನಸಾಮಾನ್ಯರ ಒಂದು ಬಾಳು ಕಷ್ಟವಾಗುತ್ತದೆ. ಇದಕ್ಕಾಗಿ ನಾವು ನಮ್ಮ ಏನು ಅಲ್ಲಿ ಗುಂಪು ದಾಂಧಲೆ ನಡೆಸಿದೆ ಅದ್ರ ವಿರುದ್ಧ ಕಠಿಣ ಕ್ರಮ ತಗೋಬೇಕು. ಏನು KJ ಹಳ್ಳಿ DJ ಹಳ್ಳಿ ಮಾದರಿ ಯಾರು ದಂಗೆ ಮಾಡಿದ್ದಾರೋ ಅವ್ರ ವಿರುದ್ಧ NIAಯಲ್ಲಿ ಯಾತ್ರ KJ ಹಳ್ಳಿ DJ ಹಳ್ಳಿಲಿ NIA ಆ್ಯಕ್ಟಲ್ಲಿ ಅವರಿಗೆ UAPಯಲ್ಲಿ ಅವ್ರಿಗೆ ಬಂಧಿಸಿದ್ರು. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.